ಹೆಜಮಾಡಿ ಕೋಡಿಯ ಜನಹಿತ ವ್ಯಾಯಾಮ ಶಾಲೆಯ ಶ್ರೀ ವೀರಮಾರುತಿ ದೇವರ ಪುನರ್ ಪ್ರತಿಷ್ಠೆ ಧಾರ್ಮಿಕ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಗುರುಪುರ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಮಾರ್ಚ್ 26ರಂದು ಶನಿವಾರ ಬೆಳಗ್ಗೆ 6:30ಕ್ಕೆ ದೇವತಾ ಪ್ರಾರ್ಥನೆ, ಗಣಹೋಮ, ತೋರಣ ಮುಹೂರ್ತ, ಪ್ರಾಯಶ್ಚಿತ ಹೋಮ, ಪ್ರಸಾದ ವಿತರಣೆ ನಡೆಯಿತು. ಹೆಜಮಾಡಿ ಕೋಡಿ ದಿವಂಗತ ಮಂಚಯ್ಯ ಪೂಜಾರಿಯವರ ತೋಟದ ನಾಗದೇವರ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ 8:30ಕ್ಕೆ ಆಶ್ಲೇಷ ಬಲಿ, ಮಧ್ಯಾಹ್ನ 12 ಗಂಟೆಗೆ ಪಲ್ಲಪೂಜೆ, ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಅದೇ ದಿನ ಹೆಜಮಾಡಿಯ ಅಶ್ವತ್ಥಕಟ್ಟೆಯಿಂದ ಸಂಜೆ 4:00ಕ್ಕೆ ಶ್ರೀ ವೀರಮಾರುತಿ ದೇವರ ಬೆಳ್ಳಿಯ ಮೂರ್ತಿಯ ಭವ್ಯ ಮೆರವಣಿಗೆ ಸಾಗಿತು. ಸಂಜೆ 5:30ಕ್ಕೆ ಸ್ವಸ್ತಿ ಪುಣ್ಯಾಹ ವಾಚನ, ವಾಸ್ತು ಪೂಜೆ, ವಾಸ್ತು ಹೋಮ, ವಾಸ್ತು ಬಲಿ, ರಾಕ್ಷುಘ್ನ ಹೋಮ, ಬಿಂಬಾದಿವಾಸ, ದಿಗ್ಬಾಲ ಬಲಿ ನಡೆಯಿತು. ಮಾರ್ಚ್ 27ರ ಬೆಳಿಗ್ಗೆ 6:30ಕ್ಕೆ ಸ್ವಸ್ತಿ ಪುಣ್ಯಾಹ ವಾಚನ, ಪ್ರತಿಷ್ಠಾ ಹೋಮ, ಪ್ರಧಾನ ಹೋಮ, ಪ್ರಾಯಶ್ಚಿತ ಹೋಮ, ಕಲಶಾರಾಧನೆ, ವೀರಮಾರುತಿ ದೇವರ ಪುನರ್ ಪ್ರತಿಷ್ಠಾ ಪೂರ್ವಕ ಕಲಶಾಭಿಷೇಕ ನಡೆಯಿತು. ಪೂರ್ವಾಹ್ನ 11:30ಕ್ಕೆ ಕೋಡಿ ಕ್ರಿಕೆಟರ್ ಸದಸ್ಯರಿಂದ ಭಜನೆ, ನಂತರ ಮಹಾಪೂಜೆ, ಮಧ್ಯಾಹ್ನ 12 ಗಂಟೆಗೆ ಫಲಪೂಜೆ, ಪ್ರಸಾದ ವಿತರಣೆ, ಮಧ್ಯಾಹ್ನ 12:30ಕ್ಕೆ ಅನ್ನ ಸಂತರ್ಪಣೆ ನೆರವೇರಿತು. ಸಭಾ ಕಾರ್ಯಕ್ರಮದಲ್ಲಿ ಕಾಪು ಕ್ಷೇತ್ರದ ಶಾಸಕ ಲಾಲಾಜಿ ಮೆಂಡನ್ ಅವರು ಆಗಮಿಸಿ ಶಿಲಾಫಲಕವನ್ನು ಅನಾವರಣಗೊಳಿಸಿದರು. ನಂತರ ಮಾತನಾಡಿದ ಅವರು, ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಶಕ್ತಿಯನ್ನ ಶ್ರೀ ವೀರಮಾರುತಿ ದೇವರು ಕರುಣಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಲಿ ಎಂದು ಹಾರೈಸಿದರು. ನಮ್ಮ ಮಾತಾ ವಜ್ರದೇಹಿ ಕಠಿಣ ಪರಿಶ್ರಮ ನಮಗೆ ಕರಾವಳಿ ಕಸಬ ಬೆಂಕಿನ ಜವಳಿಯಲ್ಲಿ ಜಾಸ್ತಿ ಇತ್ತು. ಅದರ ದೇಹದ ಬಕ್ಕ ಮನಸ್ಸಲ ಒಂದು ಕಠಿಣವಾದ ವಜ್ರದಕ್ಕನೆ ಕಠಿಣವಾದ ಕೂಡ ಅದ ಕುಸುಮಾದಾಗಿ ಮೃದು ಉಪ್ಪೊಡಲು ಬಂದೆ ಕೂತಲಕ್ಕ ಮೃದು ಮನಸ್ಸೆಲ್ಲ ಉಪ್ಪೊಡುವಂತ ಅಂಚಿನ ಒಂದು ಪುಣ್ಯ ಜಾಗದ ಒಂದು ವ್ಯಾಯಾಮ ಶಾಲೆ ಜೀವನದ ನಮ್ಮ ಅಂತ ದೇವೇರನ್ನು ಬಾಲಾಲಯದ್ದು ಸ್ವಕ್ಷೇತ್ರ ಪುಣ್ಯ ಜಾಗ ನಮ್ಮ ನೆರೆ ಮಾಡ್ತಾರೆ. ಯಾಕಂದರೆ ಪುರೋಹಿತರು ಪ್ರಾರ್ಥನೆ ಮಾಡ್ಕೊಂಡು ಬಂದೇವು. ನಮ್ಮ ದೇವೇರೇನು ಬಾಲಾಲಯ ಜೀವನ ನಮ್ಮ ಇಲ್ಲಡೆಂಚ ಬಾಲ್ಯದಲ್ಲಿ ನಮ್ಮ ತೊಟ್ಟಿಲು ತಾಂಕನಗ ನಮ್ಮ ತೂಕನ ಅವೇ ರೀತಿಯಲ್ಲಿ ಮನಸ್ಸು ಭಾವನೆ ಕೊಡಿ ನನ್ನ ಬಾಲ್ಯತೆ ತೊಟ್ಟಿಲು ತೂಕೊಂಡು ಉಂಡು ಅವು ಐತ ಕಾರಡೆ ಹೆಜ್ಜೆ ಅವು ನಡಕ್ರೆ ಬಿಟ್ಟು ನಮ್ಮ ಮಲ್ಕೊಂಡು ಅಂತ ಒಂದು ಜೀವನದ ಮಸ್ತ್ ಜಂತ ಪರಿಶ್ರಮ ಬಹುಶಃ ಸತೀಶರು ಊರುದಲ್ಲಿ ವರ್ಷಕ್ಕೊಂದು 10 ಸರಿ ಊರು ಬರ್ತಾರೆ. ಮುಂಬೈಡ ಮಿತ್ರ ಬಳಗದ ಗತಿ ಬೇತಿಲ್ಲ ಸಾಕಾರ ಬರ್ಪೇರು ಬಂದು ಆ ಒಂದು ದೃಢ ಹೆಜ್ಜೆ ವ್ಯಾಯಾಮ ಶಾಲೆ ಒಂಜಿ ಗುರಿ ಮುಟ್ಟಾವಂಚಿನ ಪ್ರಯತ್ನ ಮಾಡಿದೆ. ಸಮಾಜ ಸೇವಕ ಉದ್ಯಮಿ ಸೀತಾರಾಮ್ ಶೆಟ್ಟಿಯವರು ನೂತನ ವ್ಯಾಯಾಮ ಶಾಲಾ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿದರು. ವ್ಯಾಯಾಮ ಪರಿಕರದ ಉದ್ಘಾಟನೆಯನ್ನ ಮತ್ಸ್ಯೋದ್ಯಮಿ ಸಾಧು ಸಾಲ್ಯನ್ ಅವರು ಉದ್ಘಾಟಿಸಿದರು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಜೀವನದ ನಮಗೊಂದು ಪಾಠ ಒಪ್ಪೋದಾದ ಒಪ್ಪಣ್ಣ ನಮ್ಮ ಹಿರಿಯಾಕಲು ಈತ ಪೊರ್ಲಗಂಟದ ಒಂಜಿ ಜನಹಿತ ವ್ಯಾಯಾಮ ಶಾಲೆಯನ್ನು ಮಂತದೇರು ನಮ್ಮ ಮಾತ ಐಕ್ಯಮತ್ಯದ ಒಗ್ಗಟ್ಟು ಈ ವ್ಯಾಯಾಮ ಶಾಲೆಯನ್ನು ದೃಢ ಮಾಡ್ತದೆ. ನನದ ಪರಂಪರೆಗೂ ನೇನು ಕೊನ್ಕೋಪನ ಅವಶ್ಯಕತೆ ಉಂಡು ಬಂದ್ನೇನು ಆಳಿದ ಕಾಲದ ನಮ್ಮ ಹಿರಿಯಾಕಲಿಂದ ಮಾತ ವ್ಯವಸ್ಥೆ ಮಂತದ್ದು ಕೊಡ್ತೇರು ಪಂಡ. ಒಂಜಿ ಕಡೆ ಶಿಕ್ಷಣ, ನನ್ನೊಂಜಿ ಕಡೆ ಧಾರ್ಮಿಕ, ಒಂದು ಎರಡೆಲ್ಲ ಸೇತು ಮಲ್ತದ ನಮಕ್ ನಮ್ಮ ಹಿರಿಯಾಕಲು ಕೊಡ್ತೇರು ಪಂಡ. ನಮನ ಜೀವನ ಸಾರ್ಥಕ್ಯ ಆಯ್ದ ಒಂಜಿ ಶುಭಾವಸರದ ಶುಭಗಳಿಗೆ ಆಂಜನೇಯ ಸ್ವಾಮಿಗೆ ಒಂದು ಪೊರ್ಲಗಂಟದ ವ್ಯಾಯಾಮ ಶಾಲೆ ಒಂಜಿ ಜಿಮ್ ಆತನೊಂದು ವ್ಯಾಯಾಮ ಶಾಲೆ ದುಂಬುದ ವ್ಯಾಯಾಮ ಶಾಲೆ ಒಂಜಿ ಜಿಮ್ ಆತ.
ಹೆಜಮಾಡಿ ಕೋಡಿಯ ಜನಹಿತ ವ್ಯಾಯಾಮ ಶಾಲೆಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕೋಟ್ಯಾನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವ್ಯಾಯಾಮ ಶಾಲೆ ನಿರ್ಮಾಣಕ್ಕೆ ಅನೇಕ ದಾನಿಗಳು ಸಹಕರಿಸಿದ್ದಾರೆ. ವ್ಯಾಯಾಮ ಶಾಲೆಗೆ ವ್ಯಾಯಾಮ ಪರಿಕರಗಳ ವ್ಯವಸ್ಥೆಯೂ ಇದೆ ಎಂದು ಹೇಳಿದರು. ವ್ಯಾಯಾಮ ಶಾಲೆ ಅವಳು ಬಂದಂಡ ನಮ್ಮ ಹಿರಿಯರು ಪಾಡ್ದಿನ ತಲಕಟ್ಟು ನಂಗೆ ಗಡ್ಡಿ ತಿಂಟಾತ್ರ ಅಕಲ ತಲಕಟ್ಟುದೇ ಪಾಡ್ದಿರ ಪಂಡ ಈ ಊರ ಜವಣೇರು ಬುಳಿಯೋಡು ಜವಣೇರು ದೇಹದ ಅಡ್ಡ ಮಲ್ಪಡು ಅಂಚಾದಕ್ಕಲು ನಂಗೆ ಬುಡ್ದು ಬೋತೇರು ಮುಂದೆ ನಮ್ಮ ಮಾತೆರಲ್ಲ ಆದ ಕರ್ತವ್ಯ ನಮ್ಮ ಏನು ಈ ಭೂಮಿ ಮಲ್ದಾನು ಅಂಚಾದು ಮಾತೆರಿಗಲ ಏನ ಸ್ಪೆಷಲ್ ಅಂತ ಬಂದ್ಬೇಕು ಕೋಡಿಗಿಡ್ಸ ಜವಣೇರು ಈ ಕೋಡಿಗಿಡ್ಸ ಜವಣೇರು ಇಂಜಿನಿಯರ್ ಉಳ್ಳೇರು ವಕೀಲರು ಉಳ್ಳೇರು ಎಲೆಕ್ಟ್ರಿಷಿಯನ್ ಉಳ್ಳೇರು ಅವತ್ತಂದೆ ಬಾಂಬೆಡು ಬಕ ದುಬೈಡು ಎಡ್ಡೆ ಉದ್ಯಮ ಉಳ್ಳೇರು ಪುರ ಅಕಲು ಇತ್ತಿ ಪುರ ಬಂದ್ಪಿರ ಸತೀಶ್ ಕೋಟ್ಯಾನ್ ಪುರ ಒಂದು ಕೊರ್ಪಿರ ಖಂಡಿತ ಅತ್ತು ಎದಮುಟ್ಟ ಹೆಂಗರ ಜವಣರನ್ನ ಪಿರೋಡು ಉಳ್ಳೇರು ಬಂದಾಂಡ ಇಂಚಿನ ವ್ಯಾಯಾಮ ಶಾಲೆ ಕೂಡಾದ ಅಭಿವೃದ್ಧಿ ಮಲ್ಪೊಲಿ ಕರಿನ ಕೆಲವು ವರ್ಷ ತುಂಬು ಉದಯ ಜವಣರ ಸಹಕಾರೋಡು ನಮ್ಮ ವಿದ್ಯಾಪ್ರಸಾರ ವಿದ್ಯಾಮಂದಿರ ಪ್ರಾರಂಭ ಮಲ್ದ ಪಂಡ್ರೆ ಬಾರಿ ಎಮ್ಮೆ ಹಾಪುಡು 400 ಜನ ಇನ್ನು ಓದೊಂದು ಉಳ್ಳೇರು. ಈ ಸಂದರ್ಭದಲ್ಲಿ ಉದ್ಯಮಿ ಸಮಾಜ ಸೇವಕ ಸುರೇಶ್ ಶೆಟ್ಟಿ ಗುರ್ಮೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ನ ಚೇರ್ಮನ್ ಯಶ್ಪಾಲ್ ಸುವರ್ಣ, ಮುಂಬೈ ದಿವ್ಯಾ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ನ ಎಂಡಿ ವೇದಪ್ರಕಾಶ್ ಶ್ರೀಯನ್, ಉದ್ಯಮಿ ಪುಷ್ಪರಾಜ್ ಶೆಟ್ಟಿ, ಹೆಜಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಾಣೇಶ್ ಹೆಜಮಾಡಿ, ಹೆಜಮಾಡಿ ಕೋಡಿ ವಿದ್ಯಾಪ್ರಸಾರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಉದಯ ಅಮೀನ್, ಹೆಜಮಾಡಿ ಕೋಡಿಯ ಕೋಡಿ ಕ್ರಿಕೆಟರ್ಸ್ ಅಧ್ಯಕ್ಷರಾದ ಸೀತಾರಾಮ ಬಂಗೇರ, ಹೆಜಮಾಡಿ ಕೋಡಿಯ ಜನಹಿತ ವ್ಯಾಯಾಮ ಶಾಲೆಯ ಅಧ್ಯಕ್ಷರಾದ ಸುಧಾಕರ್ ಡಿ ಕೋಟ್ಯಾನ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಹೆಜಮಾಡಿ.